ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗಂಟೆ 4 ಆಗ್ತಾ ಬಂತು. ಇನ್ನೇನು ಹಾಫ್ ಆನ್ ಅವರಲ್ಲಿ ವಿನೀಶ್ ಸ್ಕೂಲಿಂದ ಬರ್ತಾನೆ. ಸೊ ಇವತ್ತು ಅವನಿಗೋಸ್ಕರ ಏನಾದರೂ ಒಂದು ಸ್ಪೆಷಲ್ ಆಗಿರೋದು ಏನಾದರೂ ತಿಂಡಿ ಮಾಡುವ ಅಂತ ಅಂದ್ಕೊಂಡಿದ್ದಾನೆ. ಇಷ್ಟು ದಿನ ತಿನ್ನದ್ದು, ಇಷ್ಟು ದಿನ ನಾನು ಟ್ರೈ ಮಾಡದ್ದು. ಸೊ ನಾನು ಕಪ್ ಕೇಕ್ ಟ್ರೈ ಮಾಡಿರಲಿಲ್ಲ. ಸೊ ಅದು ಇವತ್ತು ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ಆವಾಗಲೇ ಪೇಟೆಗೆ ಹೋಗಿ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ತಗೊಂಡು ಬಂದಿದ್ದೇನೆ. ಸೊ ಇವಾಗ ಕಪ್ ಕೇಕ್ ಮಾಡಲಿಕ್ಕೆ ಶುರು ಮಾಡುವ. ನಮಗೆ ಕಪ್ ಕೇಕ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಅರ್ಧ ಕಪ್ ಶುಗರ್ ಪೌಡರ್, ಇದನ್ನು ನಾನು ಮನೆಯಲ್ಲಿ ಶುಗರ್ ಪೌಡರ್ ಮಾಡಿ ಇಟ್ಟಿರೋದು, ಅರ್ಧ ಕಪ್ ಹಾಲು, 1 ಕಪ್ಪು ಮೈದಾ ಮತ್ತು 1/4 ಕಪ್ಪು ಎಣ್ಣೆ ಅಂದರೆ ನಾನು ತೆಂಗಿನೆಣ್ಣೆ ತಗೊಂಡಿದ್ದೇನೆ. ಮತ್ತು ಇದು ಬೇಕಿಂಗ್ ಸೋಡಾ ಅರ್ಧ ಸ್ಪೂನು, 1 ಸ್ಪೂನು ಬೇಕಿಂಗ್ ಪೌಡರ್, ಮತ್ತು ಇದು ಪೈನಾಪಲ್ ಎಸೆನ್ಸ್ 1 ಸ್ಪೂನ್ ಅಷ್ಟು ಫ್ಲೇವರ್ಗೆ. ಸೊ ಫಸ್ಟಿಗೆ ಇದಕ್ಕೆ ಮೈದಾ ಮತ್ತೆ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಸರಿ, ಬೇಕಿಂಗ್ ಸೋಡಾ 1/2 ಸ್ಪೂನ್ ಅಷ್ಟು ಹಾಕೊಂಡ್ರೆ, ಒನ್ ಸ್ಪೂನ್ ಬೇಕಿಂಗ್ ಪೌಡರ್, ನೆಕ್ಸ್ಟ್ ಸ್ಟೆಪ್ ಎಂತ ಅಂತ ಹೇಳ್ತೇನೆ. 1/2 ಕಪ್ ಶುಗರ್ ಅನ್ನು ಹಾಕಿ, ಆಮೇಲೆ ಹಾಲನ್ನು ಹಾಕಿ, 1/2 ಕಪ್ ಹಾಲು, ನಂತರ 1/4 ಕಪ್ ಎಣ್ಣೆ, ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ ಒಮ್ಮೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವ ಮೈದಾ. ಸೊ ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಯಿತು, ಚೆನ್ನಾಗಿ ಬ್ಲೆಂಡ್ ಆಗಿದೆ. ಸೊ ಕಪ್ ಕೇಕಿಗೆ ನಾವು ಕಪ್ ರೆಡಿ ಮಾಡ್ಕೊಳ್ಳುವ. ನನ್ನ ಹತ್ರ ಬಟರ್ ಪೇಪರ್ ಇದೆ. ಕಪ್ ಕೇಕಿಗೆ ಅದರದ್ದು ಬಟರ್ ಪೇಪರ್ ಇಂದ ಕಪ್ ಬರ್ತದಲ್ಲ, ಅದಿಲ್ಲ. ಸೊ ಅದಕ್ಕೆ ನಾನೇನ್ ಮಾಡ್ತಿದ್ದೇನೆ ಅಂದ್ರೆ, ಲೋಟಕ್ಕೆ ಹೀಗೆ ಈ ತರ ಕಟ್ ಮಾಡಿ ಇದನ್ನು ಹಾಕ್ತಾ ಇದ್ದೇನೆ. ಯಾಕೆ ಹಾಗೆ? ಅದು ಅಡಿ ಹಿಡಿಬಾರ್ದು ಅಂತ. ಅಡಿಯಲ್ಲಿ ಇಲ್ಲದೆ ಅನ್ಕೊಂಡು ಬಿಡ್ತದೆ, ಅದಕ್ಕೆ. ಮತ್ತೆ ಒಂದು ಇದು ಪೈನಾಪಲ್ ಎಸೆನ್ಸ್, ಪೈನಾಪಲ್ ಫ್ಲೇವರ್ ಕೊಡ್ತದೆ. ಇದನ್ನ ನಾನು ಅದಕ್ಕೆ ಮಿಕ್ಸ್ ಮಾಡಿದ್ದೇನೆ. ನಾನು ವಿಡಿಯೋ ಮಾಡ್ಲಿಕ್ಕೆ ಮರ್ತೋಯ್ತು. ಸೊ ಫ್ಲೇವರ್ ಇದು ಪೈನಾಪಲ್, ಅದನ್ನು ಕೂಡ ಆಡ್ ಮಾಡಿದ್ದೇನೆ. ಸೊ ನಮ್ಮ ಕಪ್ ರೆಡಿ ಆಯ್ತು. ಇದಕ್ಕೆ ನಾವು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದೇವಲ್ಲ, ಅದನ್ನು ಹಾಕುವ.
ಇದು ಆಪ್ಷನಲ್. ನನ್ನ ಹತ್ರ ಚಾಕ್ಲೇಟ್ ಪೌಡರ್ ಇತ್ತು, ಸೊ ಚಾಕ್ಲೇಟ್ ಪೌಡರ್ ಅನ್ನು ಅದರ ಮೇಲೆ ಉದುರಿಸ್ತಾ ಇದ್ದೇನೆ ಜಸ್ಟ್ ಸ್ವಲ್ಪ. ಇದನ್ನ ನೀರ್ ಮಾಡಿ ಹಾಕ್ಬೋದು, ಹೀಗೆ ಹುಡಿ ಕೂಡ ಹಾಕ್ಬೋದು. ಇದನ್ನ ನಾನು ಓವನ್ ಅಲ್ಲಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. 20 ಮಿನಿಟ್ಸ್ ಇಡಬೇಕು. ಓವನ್ ಅಲ್ಲಿ ನಾನು 30 ಮಿನಿಟ್ಸ್ ಇಟ್ಟಿದ್ದೇನೆ, ಸ್ವಲ್ಪ ಬೇಯಿ ಅಂತ. 180 ಡಿಗ್ರಿ 30 ಮಿನಿಟ್ಸ್ ಅಲ್ಲಿ ಇಟ್ಟಿದ್ದೇನೆ. ಸೊ 30 ಮಿನಿಟ್ಸ್ ಆದ್ಮೇಲೆ ಸಿಕ್ಕುವ. ಕಪ್ ಕೇಕ್ ರೆಡಿ ಆಗಿದೆ, ಅದನ್ನು ತೆಗೆಯುವ. ನಾನೊಂದು ತೆಗೆದಿದ್ದೇನೆ. ಸಾಕು ಸಾಕು, ಎಷ್ಟು ಬಿಸಿ. ನೆಕ್ಸ್ಟ್ ಅಗೇನ್ ಒನ್. ತಿಂದು ಹೇಳಿ ಹೇಗಾಗಿದೆ. ತುಂಬಾ ಸ್ಟ್ರಾಂಗ್ ಆಗಿದೆ ಮಾರೆ. ಇನ್ನ ಫಸ್ಟ್ ಟೈಮ್ ತಿಂತಾ ಇರೋದಲ್ವಾ ಕಪ್ ಕೇಕ್? ಮನೆಯಲ್ಲಿ ಫಸ್ಟ್ ಟೈಮ್, ಹೊರಗೆ ತಿಂದಿದ್ದೆ. ಹೊರಗಡೆ ತಿಂದಿರ್ತಿ, ಮನೆಯಲ್ಲಿ ಮಾಡ್ಲಿಲ್ಲ ಕಪ್ ಕೇಕ್. ಸೊ ಫೈನಲಿ ನಮ್ಮ ಕಪ್ ಕೇಕ್, ಅದರದ್ದು ಟೇಸ್ಟ್ ನಾನು ಕೂಡ ನೋಡ್ತೇನೆ. ನಾನು ಕೂಡ ಫಸ್ಟ್ ಟೈಮ್ ನನ್ನ ಮನೆಯಲ್ಲಿ ಕಪ್ ಕೇಕ್ ಮಾಡಿದ್ದು. ನೋಡಿ ಎಷ್ಟು ಈಸಿಯಲ್ಲಿ ತೆಗಿಲಿಕ್ಕೆ ಬಂತು. ಪರ್ಫೆಕ್ಟ್ ಕುಕ್ ಆಗಿದೆ. ಇದು ಹುಡಿ ಒಂದು ನೀವು ಏನಂದ್ರೆ ಸ್ವಲ್ಪ ನೀರು ಮಾಡಿ ಹಾಕಿ ಹುಡಿಯನ್ನು, ಇಲ್ಲದಿದ್ರೆ ಈ ತರ ಮೇಲೆ ಮೇಲೆ ಸ್ವಲ್ಪ ಸ್ವಲ್ಪ ಉಳಿತದೆ. ಇಷ್ಟು ಸಾಫ್ಟ್ ಆಗಿ ಉಂಟು ನೋಡಿ, ಸ್ಪಾಂಜ್ ತರ ಆಗಿದೆ. ಇದು ನೀವು 100% ಸ್ಯಾಟಿಸ್ಫೈಡ್. ಇದು 100% ಸ್ಯಾಟಿಸ್ಫೈಡ್ ನನಗೆ. ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ. ಬೇಕರಿಯಲ್ಲಿ ಸಿಗೋ ತರನೇ ಇದೆ. ಕಪ್ ಕೇಕ್ ಅಂತೂ ಸಕ್ಸಸ್ ಆಯ್ತು. ನೀವು ಕೂಡ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ.
ತುಂಬಾ ಚೆನ್ನಾಗಿ ಆಗ್ತದೆ, ತುಂಬಾ ಸ್ಮೂತ್ ಆಗಿ ಸಾಫ್ಟ್ ಆಗಿ ಉಂಟು, ಹೇಳೋದೇ ಇಲ್ಲ ಇದು ಮನೆಯಲ್ಲಿ ಮಾಡಿದ್ದು ಅಂತ, ಬೇಕರಿಯಿಂದ ತಂದಾಗೆ ಉಂಟು.